ಬಹುಶಃ ಪುತ್ತೂರು ತಾಲೂಕು ಮುಂಡೂರು ಗ್ರಾಮದ ಕಲ್ಲಮ್ಮ ಎಂಬಲ್ಲಿ ಪರಿಶಿಷ್ಟ ಪಂಗಡವರದು ಒಂದು 12 ಮನೆಗಳಿವೆ. ಬಾಕಿ ಇತರರದು ಒಂದು 4 ಮನೆಗಳಿವೆ. ಸುಮಾರು ಒಂದು 106 ವರ್ಷದಿಂದ ಇವರಿಗೆ ರಸ್ತೆ ಭಾರಿ ಸಮಸ್ಯೆ ಇದೆ. ಹಲವಾರು ಇಲಾಖೆಗಳಿಗೆ ಇವರು ರಸ್ತೆ ಮಾಡಿಕೊಡಿ ಅಂತೇಳಿ ರಾಜ್ಯಕ್ಕದವರಿಗೆ ಇದು ಮಾಡಿದರು. ಹಲವಾರು ಇಲಾಖೆಗೆ ಪಂಚಾಯತಿಗೆ ಕೊಟ್ಟರು, ನಿರಂತರವಾಗಿ ಕೊಡ್ತಾ ಇದ್ದಾರೆ. ಯಾರು ಅದಕ್ಕೊಂದು ಸ್ಪಂದನೆ ಕೊಡುವವರು ಯಾರಿಲ್ಲ. ಮೊನ್ನೆ ಇತ್ತೀಚೆಗೆ ಅವರು ನಮ್ಮ ಸಂಘಟನೆಗೆ ಬಂದಿದ್ದರು. ಬರುವಾಗ ಹೇಳಿದರು, ಹೀಗೆ ನಮಗಿಂತ ರಸ್ತೆ ಆಗಲಿಲ್ಲ, ಒಂದು ದಯವಿಟ್ಟು ಏನೋ ಅಂತೇಳಿ ಒಂದು ಸೊಲ್ಯೂಷನ್ ಮಾಡಿ ಅಂತ. ನಾನು 1 ವಾರ ಬಿಟ್ಟು ಆ ಸ್ಪಾಟಿಗೆ ಹೋದೆ. ಸ್ಪಾಟಿಗೆ ಹೋಗುವುದು ಶೋಚನೀಯ ವಿಷಯ. ಅಲ್ಲಿಯೊಬ್ಬರು ಆ ಹೆಂಗಸೊಂದು ಬಿದ್ದು ಕಾಲು ಮುರಿದಾಗಿ ಅವರನ್ನು ಕರ್ಕೊಂಡು ಹೋಗುವ ಅದರಲ್ಲಿ ನಾನು ಕೊಟ್ಟಿದ್ದೇನೆ ಏನಂತೇಳಿ. ಆದರೆ ಯಾವುದೇ ಇಲಾಖೆ, ಯಾವುದೇ ರಾಜ್ಯಕ್ಕೆ ಯಾವುದೇ ಮುಖಂಡರಾದರೂ ಬಂದರೂ ಸುಳ್ಳು ಆರೋಪ ಹೇಳುವುದಲ್ಲದೆ 106 ವರ್ಷದಿಂದ ಯಾರು ಒಂದು ಭರವಸೆ ಮಾಡಿಕೊಟ್ಟವರು ಯಾರಿಲ್ಲ. ಯಾಕೆ ಹೀಗೆ ಮಾಡ್ತಾರಂತೇಳಿ ನಮಗೆಂದು ಗೊತ್ತಾಗುತ್ತಿಲ್ಲ. ಮೊನ್ನೆ ಇತ್ತೀಚೆಗೆ ನಮ್ಮದು ಈ SP ಮೀಟಿಂಗ್ ಇತ್ತು. SP ಮೀಟಿಂಗಲ್ಲಿ ನಾನು ಈ ಪ್ರಸ್ತಾವನೆ, ಇವರೆಲ್ಲ ಬಂದಿದ್ದರು, ಇವರ ಪ್ರಸ್ತಾವನೆ ಮಾಡಿದೆ. ಸರ್, ಇವರಿಗೆ 106 ವರ್ಷದಿಂದ ಇವರಿಗೆ ರಸ್ತೆ ಇಲ್ಲ, ಏನಿದೊಂದು ಶೋಚನೀಯ ವಿಷಯ ಅಂತೇಳಿ. ಬಹುಶಃ ನಾವು ಜಿಲ್ಲಾಧಿಕಾರಿಗೆ ನಾವೊಂದು 10 ನಿಮಿಷ ಅವರ ಹತ್ರ ಜಿಲ್ಲಾಧಿಕಾರಿ ಅವರಿಗೆ ನಾನು 21 ಜನವರಿ 21 ತಾರೀಕಿಗೆ ನಾನು ಅವರನ್ನು ಮುಖದವಾಗಿ ನಾವು ಭೇಟಿಯಾಗಿದೆ, ಮಾತಾಡಿದೆ. ಅದೇ ದಿವಸ ಸಹಾಯಕ ಕಮಿಷನ್ ಅವರ ಹತ್ರ ಇಲ್ಲಿಗೆ ಪುತ್ತೂರು ಬಂದು ಅದೇ ದಿವಸ ಸಂಜೆ ಅವರ ಹತ್ರ ಮಾತಾಡಿದೆ. ಅವರು ಮಾತಾಡೋದು ಏನೇಂತ ಹೇಳಿದರೆ ಗೊತ್ತುಂಟ, ನಾನು RIಗೆ ಈಗ ಫೋನ್ ಮಾಡ್ತೇನೆ, 4 ದಿವಸದಲ್ಲಿ ಸರ್ವೆ ಮಾಡಿದ್ದು ಏನಂತೇಳಿ ಇಳುವರಿ ಮಾಡಿಕೊಡ್ತಾರೆ. ಒಟ್ಟು 1 ತಿಂಗಳು ಕಳೆಯಿತು, ಇವರೆಗೆ ಏನು ಅಂತೇಳಿ ನಮಗೇನು ಇದಿಲ್ಲ. ನಾನು ಮೊನ್ನೆ ಮಾತಾಡುವಾಗ ಅದು ನೋಡುವ ಅಂತ ಹೇಳ್ತಾರೆ. ಏನು ನೋಡುವ ಅಂತೇಳಿ ಗೊತ್ತಾಗುತ್ತಿಲ್ಲ. ಆದರೆ ಒಂದು ಬಡವರಿಗೆ ಒಂದು ಮೂಲಸೌಕರ್ಯ ಇಲ್ಲದು. ಅದು ಸಹ ಸರ್, ಅದು ಒಕ್ಕಲು ಮಸೂದೆ ಅಂದರೆ ಡಿಕ್ಲೇಷನ್ ಭೂಮಿ 1976-77ನೇ ವಿಷಯದಲ್ಲಿ ಅದರಲ್ಲಿ ಹಕ್ಕು ಬಾಧ್ಯತೆ ಯಾಕೆ ಗೊತ್ತಂದರೆ, ನಾನು ಅದನ್ನು ಮಾಹಿತಿ ಹಕ್ಕಲು ತೆಗೆದಿದ್ದೇನೆ. ಅದರ ನೀರು ದಾರಿ ಅದೆಲ್ಲ ಕೊಡಬೇಕಂತೇಳಿ ಮಾಹಿತಿ ಹಕ್ಕಲು ಉಂಟು. ಅದು ಬೆಳ್ತಂಗಡಿಯಲ್ಲಿ ಇದೇ ಒಂದು ಕಡದ್ಯಾರ್ ಅಂತೇಳಿ ಒಂದು ಗ್ರಾಮದಲ್ಲಿ ಇದೇ ಶೋಚನೀಯ ವಿಷಯ ಆಗಿದೆ. ಆಗ ನಾನು ಮಾಹಿತಿ ಹಕ್ಕಲು ತೆಗೆದಿದ್ದೇನೆ. ಡಿಕ್ಲೇರೇಷನ್ ಭೂಮಿ ಅಂತ ಹೇಳಿದ್ರೆ ಒಕ್ಕಲು ಮಸೂದೆ ಅಂದರೆ ಆವತ್ತು 76-77 ಊಳುವವಣೆ ಒಡೆಯ ಅಂತೇಳಿ ಕೊಟ್ಟದ್ದು. ಆ ಊಳುವವಣೆ ಒಡೆಯ ಅಂತೇಳಿ ಆ ಒಂದು ಯಾವುದೇ ಒಂದು ಮೂಲ ಸೌಕರ್ಯ ಅಂತೇಳಿ ಒಂದು ದಾರಿ, ನೀರು, ವಿದ್ಯುತ್ ಅಂತೇಳಿ ಇದು ಯಾವುದೇ ಇದು ಇಲಾಖೆಗೆ ಹೋಗುವ ಇದು ಕೇಸ್ ಆಗ್ತದೆ, ಗಲಾಟೆ ಆಗ್ತದೆ, ಕೋರ್ಟ್ ಆಗ್ತದೆ. ಇದೇ ನಿರಂತರವಾಗಿ ನಡೀತಾ ಉಂಟಲ್ಲದೆ ಬಾಕಿ ಬೇರೆ ಏನಿಲ್ಲ. ಆದರೆ ಬಡವರ ಕೂಗು ಯಾರನ್ನು ಕೇಳುವುದು? ಅದರಲ್ಲಿ ಒಂದು ಸಂಗತಿ, ಒಂದು ಕಾಲು ದಾರಿ ಅಂತ ಹೇಳ್ತಾರೆ. ರಾಜ್ಯಕ್ಕವರು ಏನು ಹೇಳ್ತಾರೆ ಗೊತ್ತುಂಟ, ನಾವು ಕಾಲು ದಾರಿಗೆ ಇಂಟರ್ಲಾಕ್ ಹಾಕಿ ಕೊಡ್ತೇವೆ ಅಂತೇಳಿ. 1 ಫೀಟ್ ಕಾಲು ದಾರಿಗೆ ಇಂಟರ್ಲಾಕ್ ಹಾಕಿ ಕೊಡುವವರು ಪಾಪ ಬಡವರಿಗೆ ಏನಾದರೂ ಕಷ್ಟ ಆದರೆ, ಮೊನ್ನೆ ಒಬ್ಬರು ನೋಡಿ ಆ ಹಿಂಸು ಬಿದ್ದು ಅವರ ಶೋಚನೀಯ ವಿಷಯ, ಅವರನ್ನು ಕರ್ಕೊಂಡು ಹೋಗ್ಲಿಕ್ಕೆ ಎಂಥ ಪರಿಸ್ಥಿತಿ ಆಗಿದೆ ನೋಡಿ. ಮಳೆಗಾಲದಲ್ಲಿ ಆ ಸಣ್ಣ ಮಕ್ಕಳು ಹೋಗ್ತಾರೆ, ಸಣ್ಣ ಮಕ್ಕಳು ಹೋಗುವಾಗ ಅದೊಂದು ಕಷ್ಟದೊಂದು ವಿಷಯ ಏನಂತೇಳಿ. ಹಾಗಾದರೆ ಈ ಒಂದು ಪರಿಸ್ಥಿತಿ ನೋಡುವಾಗ ಯಾರೊಂದು ಸರ್ಕಾರ ಇದನ್ನು, ಯಾರೋ ಒಂದು ಅಧಿಕಾರಿಗಳಾಗಲಿ ಯಾರಾದರೂ ಕೇಳ್ತಾ ಇಲ್ಲ ಅಂದರೆ ನಾವೊಂದು ಭಾರಿ ಬೇಸರದ ಶೋಚನೀಯ ವಿಷಯ ಉಂಟು. ಇದಕ್ಕೆ ನಾನು ಇವರಿಗೊಂದು ಭರವಸೆ ಕೊಟ್ಟಿದ್ದೇನೆ ಸರ್. ಮಾರ್ಚ್ 25ಕ್ಕೆ ನಾವು ಒಂದು ಸಣ್ಣ ಮಟ್ಟದೊಂದು ಪ್ರತಿಭಟನೆ ಇಡ್ತೇವೆ, ಸಹಾಯಕ ಕಮಿಷನರ್ ಇದ್ದರೆ. ಮತ್ತು ಮಾರ್ಚ್ 31 ನಾನು ರಸ್ತೆ ಖಂಡಿತ ಮಾಡಿಯೇ ಕೊಡ್ತೇನೆ. ಯಾವುದೇ ಘಟನೆ ಆಗಲಿ, ಯಾವುದೇ ಅಹಿತಕರ ಘಟನೆ ಆಗಲಿ, ಖಂಡಿತ ನಮ್ಮ ಅಂಬೇಡ್ಕರ್ ತತ್ವ ರಕ್ಷಣೆ ವೇದಿಕೆ ನಾವು ಎದುರದ್ದು ಜಗ್ಗುವವರಲ್ಲ. ಯಾಕೆ ಗೊತ್ತುಂಟ, ಇಷ್ಟವರೆಗೆ ನಾವು ಹೇಳೋದು, ಇಷ್ಟು ಕೇಸ್ ಆಯಿತು, ಕೋರ್ಟ್ ಕೇಸ್ ಆಯಿತು, ಅಧಿಕಾರಿಗಳಿಗೆ ನಾವು ಅವರ ಹತ್ರ ಮನವರಿಕೆ ಮಾಡಿದ್ದೇವೆ. ಸರ್, ಹೀಗೆ ಉಂಟು ಒಕ್ಕಲು ಮಸೂದೆ ಅಂತ ಹೇಳಿದ್ರೆ ಮುಂಚೆ ಯಾಕೆ ಗೊತ್ತುಂಟ, ನೋಡಿ ಬೇಕಾದ್ರೆ ಒಂದು ದಾರಿ, ನೀರು, ವಿದ್ಯುತ್ತಿಗೆ ಒಕ್ಕಲು ಮಸೂದೆ ಇದೆ. ಅದರಲ್ಲಿ ಉಂಟಲ್ಲ ಊಳುವವಣೆ ಒಡೆ ಅಂತ. ಮುಂಚೆ ಎತ್ತಿನ ಗಾಡಿ ಇತ್ತು, ಎತ್ತಿನ ಗಾಡಿಗೆ ಬೇಕಾಗಿ 8 ಫೀಟ್ ರಸ್ತೆ ಅಂತೇಳಿ. ಇದು ಬೆಳ್ತಂಗಡಿ ಆದ ಘಟನೆಯಲ್ಲಿ ನನ್ನ ಹತ್ರ ಉಂಟು. ಈ ಸಿವಿಲ್ ಕೋರ್ಟಲ್ಲಿ ಆದೆ, ಜಡ್ಜ್ಮೆಂಟ್ ಆದೆ. ಅದೇ ನಾನು ಅಲ್ಲೇ ಸಹ ಬೆಳ್ತಂಗಡಿ ಸಹ ನಾನು ರಸ್ತೆ ಮಾಡಿದ್ದೆ. ಇದೇ ಉಂಟು, ನೀರು ದಾರಿ ಕೊಡಲೇಬೇಕು ಅಂತೇಳಿ. ಹಾಗಾದರೆ ಇಂಥ ಒಂದು ಶೋಚನೀಯ ವಿಷಯದ ಯಾವುದೇ ಅಧಿಕಾರಿ, ಯಾವುದೇ ರಾಜಕೀಯ ಮುಖಂಡರು ಸುಳ್ಳು ಭರವಸೆ ಹೇಳೋದು. ಇದು ನೋಡಿ, ಓಟಿಗೆ ಮಾತ್ರ ಓಟಿಗೆ 12 ಮನೆ ಪರಿಶಿಷ್ಟ ಪಂಗಡದವರು ಉಂಟು, 4 ಮನೆ ಇತರರದ್ದು ಉಂಟು. ಸುಮ್ಮನೆ ಸುಳ್ಳು ಆರೋಪ ಯಾರೂ ರಾಜಕೀಯದವರು ಮಾಡಬಾರ್ದು. ಓಟಿಗೆ ಬೇಕಾಗಿ ಇವರು ಮಾಡುವುದಲ್ಲದೆ ಮತ್ತೆ ಯಾವುದೇ ಇಲ್ಲ. ಇವರು ಕಾಲದವರೆಗೆ ಇಂಟರ್ಲಾಕ್ ಆಗ್ತೇನೆ ಅಂತ ಹೇಳಿದೆ. ಈಗಿನ ಮುಖಂಡರುಗಳು ಅವಶ್ಯ ಏನಾನ, ಎಲ್ಲಿಂದ ಎಲ್ಲಿಗೆ ಎಷ್ಟು ಆಗ್ತದೆ, ಎಷ್ಟು ಕಿಲೋಮೀಟರ್ ಆಗ್ತದೆ, ಆದರೆ ಇವರಿಗೆ ಗೊತ್ತಾಗುವುದಿಲ್ಲ. ಇಂಟರ್ಲಾಕ್ ಆಗ್ತಾನೆ. ಅಲ್ಲಿ ಯಾರು ಕಾಂಗ್ರೆಸ್ನ ಮುಖಂಡರು ಮಾಳಿಂಗ ನಾಯ್ಕ ಅಂತೇಳಿ, ನೆರೆಮುಗರಿನ ತಾಲೂಕು ಅಧ್ಯಕ್ಷರು ಅವರೆಲ್ಲ ಹೇಳಿದ್ದು ಕರೆಕ್ಟಾಗಿ ಹೇಳಿ. ಯಾಕೆ ಗೊತ್ತುಂಟು, ಇಂಥ ಶೋಚನೀಯ ವಿಷಯ ಒಂದು ಸುಮ್ಮನೆಲ್ಲ ಸುಳ್ಳು ಆರೋಪ ಮಾಡಬಾರ್ದು. ಯಾರೇ ಆಗಲಿ
ಒಂದು ಪಂಚಾಯತಿಗೆ ಹೋಗ್ತಾ ಇದ್ದಾರೆ, ಇವರು ಯಾವಾಗಲೂ ವರ್ಷ ಪೂರ್ತಿ ಕೇಳ್ತಾರೆ, ಮಹಾಸಭೆಗೆ ಹೋಗ್ತಾರೆ, ಮಹಾಸಭೆಗೆ ಹೋಗ್ತಾರೆ, ಮಾಡೋದು ಯಾರು ಒಂದು ಹೊತ್ತು ಬರೋಲ್ಲ. ಮೊನ್ನೆ ಸಮಾಜಕಲ್ಯಾಣ ಅಧಿಕಾರಿಯವರು ಮೇಡಮ್ ಬಂದಿದ್ದರು, ಸ್ಪಾಟಿಗೆ ಬಂದಿದ್ದರು. ಅವತ್ತು ನಾವು 27 ತಾರೀಕಿಗೆ SP ಮೀಟಿಂಗಿಂದ ಆ ಮೀಟಿಂಗಿಗೆ ಅವ್ರದ್ದು ಹಾಜರಾಗಿದ್ದರು. ನಾನೊಂದು 4 ದಿವಸದಲ್ಲಿ ಬರ್ತೇನೆ, 4 ದಿವಸದಲ್ಲಿ ಅವರು ಬಂದಿದ್ದಾರೆ. ಏನಂತೇಳಿ ಮಾಡಲಿಕ್ಕೆ ಅವ್ರಿಗೆ ಏನು ಅಧಿಕಾರ ಉಂಟು ಏನಂತೇಳಿ ಮೇಲಾಧಿಕಾರಿಗೆ ಹೇಳ್ತೇನೆ ಅಂತ ಹೇಳಿದರು. DC ಹತ್ರ ಮಾತಾಡುವಾಗ ನೋಡು ಅಂತ ಹೇಳ್ತಾರೆ. ನಾವು ಅದರ ಜನವರಿ 21ಗೆ DC ಅವರಿಗೆ ಮುಖದವಾಗಿ ಮಾತಾಡಿದ್ದೇವೆ. AC ಮೇಡಮ್ಗೆ ಸಹ ನಾವು 21 ತಾರೀಕಿಗೆ ಸಂಜೆ 4 ಗಂಟೆಗೆ ಅವರ ಹತ್ರ ಸಹ ಮಾತಾಡಿದ್ದೇನೆ. ಯಾರ ಹತ್ರ ಮಾತಾಡಿದ್ರು ಅವರು ಏನಂತಾರೆ, ವಿಲೇಜ್ ಅಕೌಂಟ್ RIಗೆ ನಾನು ಫೋನ್ ಮಾಡಿದ್ದೇನೆ, 4 ದಿವಸದಲ್ಲಿ ವರದಿ ಕೊಡ್ತಾರೆ ಅಂತೇಳಿ. ಈ 21 ತಾರೀಕಿಗೆ 1 ತಿಂಗಳಾಗ್ತದೆ. ಆದರೆ ನಾವು ಯಾರ ಹತ್ರನೇ ಹೋಗಬೇಕು? ಈ ಬಡವರು ಯಾರ ಹತ್ರ ಹೋಗ್ಬೇಕಲ್ಲಿ? ಆದರೆ ಒಂದು ಮೂಲ ಸೌಕರ್ಯ ಇಲ್ಲದು ಇದು ಮನೆಗಳಿಗೆ ವರ್ಷ ಪೂರ್ತಿ ಕಟ್ತಾ ಇದ್ದಾರೆ. ಹಾಗಾದರೆ ಈ ಮೂಲ ಸೌಕರ್ಯಕ್ಕೆ ಯಾರು ಒತ್ತು ಕೊಡದಿದ್ದರೆ ನಾವೇನು ಮಾಡೋದು ಇಲ್ಲಿ? ಅದಕ್ಕೆ ಅವರು ಅಂಬೇಡ್ಕರ್ ತತ್ವ ರಕ್ಷಣೆ ವೇದಿಕೆ ಸಂಘಟನೆ ನಮ್ಮ ಬಂದಿದ್ದಾರೆ. ಅವರೊಂದು 12 ಮನೆ ಪರಿಷ್ಠ ಪಂಗಡದುಂಟು, 4 ಮನೆ ಇತರದುಂಟು. ನಮಗೆ ಯಾವುದೇ ನಮ್ಮ ತತ್ವಕ್ಕೆ ಯಾವುದೇ ಜಾತಿ ಭೇದ ಇಲ್ಲ. ಯಾರಿಗೆ ಮೂಲ ಸೌಕರ್ಯವನ್ನು ನಾವು ಖಂಡಿತವಾಗಿ ನೆರವೇರಿಸಿಕೊಡ್ತೇವೆ. ಮಾರ್ಚ್ 30 ಖಂಡಿತವಾಗಿ ಅಲ್ಲಿ ರಸ್ತೆ ಮಾಡಿಯೇ ಮಾಡ್ತೇನೆ. ಏನೇ ಐತರ ಘಟನೆ ಆಗಿದ್ರು ಅಧಿಕಾರಿಗಳ ಹೊಣೆ, ರಾಜಕೀಯದವರ ಹೊಣೆ. ಅವ್ರಿಗೆ ಏನಂತೇಳಿ ಗೊತ್ತಾಗಬೇಕು. ಇನ್ನು ಮುಂದೆ ಕೋರ್ಟ್ ಕೇಸ್ ಆಗ್ತಾ ಇದೆ. ಇಷ್ಟು ನಾವು ಎಲ್ಲ ರಸ್ತೆ ಮಾಡಿದ್ದೇವೆ, ಎಷ್ಟೋ ಕೇಸ್ ಆಗಿದೆ, ಅದು ತೊಂದರೆ. ನಾನು ತಿಂಗಳು ಅಳಿತಾ ಇದ್ದೇನೆ. ಆದರೆ ಬಡವರ ಒಂದು ಶಾಪ ಈ ಮಾಲಿಂಗೇಶ್ವರ ಮಣ್ಣಲ್ಲಿ ಹೀಗೆಲ್ಲ ಮಾಡೋದಿದ್ದರೆ ಯಾವುದು 6 ವರ್ಷದಿಂದ ಯಾವುದೂ ರಾಜಕೀಯದವ್ರಿಗೆ ನಿದ್ದೆ ಬಿಡುವುದಿಲ್ಲ ಅಂತೇಳಿ ನನಗೊಂದು ಶೋಚನೀಯ ವಿಷಯ ಆಗಿದೆ. ಮತ್ತೇನೇ ನಾವು ಹೇಳುವುದಿಲ್ಲ. ಒಂದು ಹೊತ್ತು ಊಟ ಇಲ್ಲದಿದ್ದರೆ ಆಗೋದು ಸ್ವಾಮಿ, ರಸ್ತೆ ಕೊಡಿ ಅಂತ ಕೇಳ್ತಾ ಇದ್ದೇವೆ. ಒಂದು ಹೊತ್ತು ಊಟ ಇಲ್ಲದಿದ್ರೂ ಪರವಾಗಿಲ್ಲ, ರಸ್ತೆ ಕೊಡಿ. ಈಗ ಒಬ್ಬರು ಒಂದು 5 kg ಹೋದರೆ ತಲೆಯನ್ನು ಹೊತ್ತುಕೊಂಡು ಇಲ್ಲಿಗೆ ಭಾರಿ ಕಷ್ಟ ಇದೆ. ಮಳೆಗಾಲದಲ್ಲಿ ಅಲ್ಲೊಂದು ಕೆರೆ ಉಂಟು, ಆ ಕೆರೆಗೆ ಎಷ್ಟೋ ಜನ ಬಿದ್ದಿದ್ದಾರೆ. ಬೇಕಾದರೆ ಅಲ್ಲಿ ಆ ಊರಿನ ಜನಗಳೇ ಇದ್ದಾರೆ, ನಮ್ಮ ಮೆಂಬರ್ಗಳಿದ್ದಾರೆ, ಅವರ ಹತ್ರ ಬೇಕಾದರೆ ಕೇಳಿ. ಬೇರೇನಿಲ್ಲ. ನಾವು ಮಾರ್ಚ್ 25 ಒಳಗೆ ನಾವು ಪ್ರತಿಭಟನೆ ಇಡ್ತೇವೆ. 30 ರಸ್ತೆ ಖಂಡಿತ ನಾನು ಮಾಡಿಯೇ ಮಾಡ್ತೇನೆ. ಯಾವುದೇ ಐದಾರು ಘಟನೆ ಆದರೂ ನಾನು ಅದಕ್ಕೆ ಹೆದರುವುದಿಲ್ಲ. ನಾನು ಜಗ್ಗುವ ವ್ಯಕ್ತಿಯೂ ಅಲ್ಲ. ಏನೇ ಇರಲಿ, ನಾನು ಯಾವುದೇ ಅನ್ಯಾಯಕ್ಕೆ ನಮ್ಮ ಸಂಘಟನೆ ಹೋಗಲಿಲ್ಲ. ಯಾವುದೇ ಮೂಲ ಸೌಕರ್ಯ ಯಾರಿಲ್ಲ. ಎಷ್ಟೋ ಜನರು ಸರ್ಕಾರಿ ಭೂಮಿ ಉಂಟು, 40 ಎಕರೆ 50 ಎಕರೆ, ಅದನ್ನು ಒತ್ತುವರಿ ಮಾಡಲಿಕ್ಕೆ ಆಗುದಿಲ್ಲ. ಮೊನ್ನೆ DC ಅವರ ಹತ್ರ ನಾನೊಂದು ಬೀಚ್ ರೋಡ್ ನಾನು ಮಾತಾಡುವಾಗ ಅವರು ಏನಂತ ಹೇಳಿರುವುದು, ನಾನು ಎಲ್ಲರಿಗೆ ದಾರಿ ಮಾಡಲಿಕ್ಕೆ ಕೊಡ್ಲಿಕ್ಕೆ ಆಗುದಿಲ್ಲ, ಎಲ್ಲರಿಗೆ ಸರ್ಕಾರಿ ಜಾಗದಲ್ಲಿ ದಾರಿ ಮಾಡಲಿಕ್ಕೆ ಕೊಡ್ಲಿಕ್ಕೆ ಆಗುದಿಲ್ಲ. ಇದೇ DC ಅವರು ನನ್ನ ಹತ್ರ ಹೇಳಿದ್ದು, ಅದು ಮುಖದವಾಗಿ ಹೇಳಿದ್ದಾರೆ. ಆದರೆ ಅವರಿಗೆ ರಸ್ತೆ ಇದೆ, ಅವರ ಮನೆಗೆ ಹೋಗ್ಲಿಕ್ಕೆ ರಸ್ತೆ ಇದೆ, ಅವರ ರಿಲೇಷನ್ಶಿಪ್ಗೆ ಅವರಿಗೆ ಮತ್ತೆ ರಸ್ತೆ ಇದೆ. ಆದರೆ ಬಡವರ ಕೂಗು ಯಾರು ಇಷ್ಟು ವರ್ಷ ಯಾರು ಕೇಳುವರು? 106 ವರ್ಷದಿಂದ ಇವರನ್ನು ಯಾರು ಕೇಳುವರಿಲ್ಲ. 12 ಮನೆ ಅಂದರೆ ಎಷ್ಟು ಇದೆ ಅಂತೆ, ಅದರಲ್ಲೆಲ್ಲ ಅವರದ್ದು ಸಿಗ್ನೇಚರ್ ಆಗಿದೆ. ಯಾರೆಲ್ಲ ಓಟು ಹಾಕ್ತಾ ಇದ್ದಾರೆ ಅವರದ್ದೆಲ್ಲ ಸಿಗ್ನೇಚರ್ ಉಂಟು, ಎಲ್ಲ ಕಾಪಿ ಉಂಟು. ಯಾಕಂತ ಇಂಥದ್ದು ಶೋಚನೀಯ ವಿಷಯ ನಮ್ಮ ಕರ್ನಾಟಕದಲ್ಲಿ ಯಾವಾಗೋದು, ಯಾವಾಗ ಅತ್ಯದಿನ ಆಗುವುದು, ಯಾವಾಗ ಅಂತೇಳಿ ನನಗೊಂದು ಗೊತ್ತಾಗುವುದಿಲ್ಲ. ಯಾವುದೇ ರಾಜಕೀಯದವರು ಇನ್ನು ಮುಂದೆ ಪ್ರತಿಯೊಂದು ಗ್ರಾಮದಲ್ಲಿ ನಾನು ಖಂಡಿತ ಬಹಿಷ್ಕಾರ ಬ್ಯಾನರ್ ಹಾಕ್ತೇನೆ. ಯಾವುದೇ ಲೀಡರ್ಗಳಲ್ಲಿ, ಯಾವುದೇ ರಾಜಕೀಯದಲ್ಲಿ ನಾನು ಹೆದರುವುದಿಲ್ಲ, ಯಾರಿಗೂ ನಾನು ಇದು ಮಾಡುವುದಿಲ್ಲ. ರಸ್ತೆ ಬಡವರಿಗೆ ಬಗ್ಗೆ ಮೂಲ ಸೌಕರ್ಯ ಖಂಡಿತ ಮಾಡಬೇಕು. ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಬಾಕಿ ಇದ್ದವರಿಗೆ ಆದರೂ ರಸ್ತೆ ಆಗಲೇಬೇಕು. ಇಲ್ಲದರೆ ಖಂಡಿತವಾಗಿ ಮೂಲ ಸೌಕರ್ಯಕ್ಕೆ ಒತ್ತು ಕೊಡಲೇಬೇಕು. ಅದು ನಮಗೇನು ಗೊತ್ತಿಲ್ಲ, ಅಧಿಕಾರಿಗಳು ಯಾವುದೇ ರಾಜ್ಯಕ್ಕೆ. ನಾನು ಅದಕ್ಕೆ ಯಾವುದೇ ಪ್ರಶ್ನೆ ಕೇಳುವುದಿಲ್ಲ. ಬಡವರ ಕೂಗು ಕೇಳುವವರು ಯಾರಿದ್ದಾರೆ ಅಂತೇಳಿ ನಾನು ಕೇಳ್ತಾ ಇದ್ದೇನೆ. ಅದಕ್ಕೆ ನಿಮ್ಮ ಹತ್ರ ಒಂದು ಕಳಕಳಿಯಾಗಿ ಹೇಳ್ತೇನೆ, ಪತ್ರಕರ್ತರು, ಮಾಧ್ಯಮದವರು ಇಷ್ಟಿದ್ದ ಕಾರಣ ಎಲ್ಲ ಪ್ರಚಾರವಾಗಿ ಅವರು ಸ್ವಲ್ಪ ಅಧಿಕಾರಿಗಳು ಸ್ವಲ್ಪ ಎಚ್ಚೆತ್ತುಕೊಳ್ಳದಿದ್ದರು. ಯಾಕೆ ಗೊತ್ತ, ನಾವು ಮನವಿ ಕೊಟ್ಟರೆ ಎಲ್ಲಿಯಾದರೂ ಬಿಸಾಡಿ ಬಿಡ್ತಾರೆ. ಪತ್ರಕರ್ತರು, ಮಾಧ್ಯಮದವರು ಎಲ್ಲ ಉಂಟಲ್ಲ, TV ಮಾಧ್ಯಮದವರೆಲ್ಲ, ಅವರಿಗೆಲ್ಲ ಗೊತ್ತಾದರೂ ಸ್ವಲ್ಪ ಆಲೋಚನೆ ಬರ್ತದೆ ಏನಂತೇಳಿ, 10 ಜನ ನೋಡ್ತಾರೆ ಅಂತೇಳಿ. ಆಗ ಅದಕ್ಕೆ ಹೋಗೊಟ್ಟಿದ್ದಾರೆ. ಮಾರ್ಚಲ್ಲಿ ಖಂಡಿತ 25 ತಾರೀಕು ಒಳಗೆ ನಾನು ಪ್ರತಿಭಟನೆ 30 ತಾರೀಖೊಳಗೆ ರಸ್ತೆ ಮಾಡಿಯೇ ಮಾಡ್ತೇನೆ, ಸಿದ್ಧವೇ. ಅದು ಯಾರೇ ಇದ್ದರೆ ಅಧಿಕಾರಿಗಳ ಹೊಣೆ ಅಂತೇಳಿ ನಾನು ಹೇಳ್ತೇನೆ. ಒಂದು ಕಡಿಮೆ 300 ಮೀಟ್ರ 300 ಕರವಣಕಟ್ಟೆಯಿಂದ ಹೋಗುವಂತ ದಾರಿ, ಕರವಣಕಟ್ಟೆಯಿಂದ ಅಲ್ಲಿವರೆಗೆ ರೋಡ್ ಅಲ್ಲ, ಡಾಮರ್ ರೋಡ್ ಇಲ್ಲ, ಕಚ್ಚೆ ರೋಡ್ ಉಂಟು. ಸ್ವಲ್ಪ ಅದು ಕಾಂಕ್ರೀಟ್ ಆಗಿದೆ, ಒಂದು 100 ಮೀಟರ್ 200 ಮೀಟರ್ ಆಗಿದೆ. ಎಲ್ಲಿ ರೈಲ್ವೆ ಕ್ರಾಸ್ ಉಂಟಲ್ಲ, ಅಲ್ಲಿಂದ ಮಾಲಿಂಗೇಶ್ವರ ಕಟ್ಟೆ ಉಂಟು, ಅಲ್ಲಿಂದ ನೆರೆಮೆಗರು, ಆ ಮಾಲಿಂಗೇಶ್ವರ ಕಟ್ಟದಿಂದ ಸ್ಟ್ರೈಟ್ ಅವರಿಗೆ ಹೋಗಬೇಕು.
ಅಲ್ಲಿಂದ ಹೌದೌದು, ಅಲ್ಲಿಂದ ಅವರಿಗೆ ಶೋಚನೀಯ ವಿಷಯ 12 ಮನೆಗಳು ಬಾಕಿ ಇತರ 4 ಮನೆ. ಅಲ್ಲಿ ಒಂದು ಹತ್ತಿರ ಕೆರೆ ಉಂಟು, ಎಷ್ಟೋ ಜನ ರಾತ್ರಿ ಅಲ್ಲಲ್ಲ ಕೆರೆ ಅಲ್ಲಲ್ಲ ಒಂದು ಸಂಗತಿ, ಕೆರೆ ಏನು ಉಪಯೋಗಕ್ಕಿಲ್ಲ ನಮಗೆ. ಕೆರೆಯಿಂದ ಬೇರೆ ಬಿಟ್ಟೆ ದಾರಿ ಉಂಟು, ಅಲ್ಲಿಂದ ಹೊಳೆ ಬದಿ ಉಂಟು, ಹೊಳೆ ಬದಿಯಲ್ಲಿ ದಾರಿ ಉಂಟು. ಅಲ್ಲಲ್ಲ ಅದು ಯಾಕೆ ಗೊತ್ತಲ್ಲ, ನಮ್ಮವರದೇ ಪರಿಷ್ಠ ಪಂಗಡದವರದ್ದೇ 2 ಮನೆ ಒಂದು ಮನೆಯವರು ಕೊಡ್ತೇನೆ ಅಂತ ಹೇಳಿದ್ದಾರೆ. ಮತ್ತು ಒಂದು ಅಲ್ಲಿ ಶೋಚನೀಯ ವಿಷಯ ಅಂದರೆ ನೋಡಿ, ಒಳ್ಳೆ ವಿಷಯ ಅಂದರೆ ಕ್ರಿಶ್ಚಿಯನ್ ವ್ಯಕ್ತಿಯವರು ಒಂದು ಕಡಿಮೆಯಲ್ಲಿ ಒಂದು 60 ಮೀಟ್ರ್ ಬಿಟ್ಟಿದ್ದಾರೆ ಅವರು ರಸ್ತೆ. ಅದು ನೋಡಿ 2 ಸಾಲು ಒಂದು ಅಡಿಕೆ ಮರ ತೆಗೆದು ಅವರಿಗೆ ಒಳ್ಳೆ ಇದು ಮಾಡಿದೆ ನಾನು. ಹಾಗೆ ನಾನು ಮೊನ್ನೆ ಅವರ ಹತ್ರ ಮಾತಾಡುವಾಗ ನೋಡಿ ಬಿಡಲಿಲ್ಲ, ಪರಿಷ್ಠ ಪಂಗಡದವರೇ 2 ಜನ ಬಿಡಲಿಲ್ಲ. ಹೌದು, ನದಿ ಪರಮುಖ ಸ್ವಾಮಿ 10 ಮೀಟರ್ ಪರಮುಖ ಇದೆ, ಆದರೂ ಬಿಡುವುದಿಲ್ಲ. ನಮ್ದು ಪಟ್ಟ ಜಾಗೆ ಪಟ್ಟ. ಆದರೂ ಒಂದು ಸಂಗತಿ ಸೇರು, ಇದೇ ನಾನು ಸಿವಿಲ್ ಕೋರ್ಟದ ವ್ಯಾಜ್ಯದ ನಾನು ಮಾಹಿತಿ ತೆಗೆದಿದ್ದೇನೆ. ಇದರಲ್ಲಿ ನೋಡಿ ಕ್ಲೀನಾಗಿ ಉಂಟು ಏನು ಅಂತೇಳಿ. ನಾನು ಅದೇ ನಿಮಗೆ ಕಾಪಿ ನಾನು ಕೊಡ್ಲಿಕ್ಕೆ ನಾನು ತೋರಿಸಲಿಕ್ಕೆ ಅಂತೇಳಿ ನೋಡಿ ಇದರಲ್ಲಿ ಉಂಟು. ನೀರು ದಾರಿ, ಮನೆಗೆ ಹೋಗುವ ದಾರಿ, ಎತ್ತಿನ ಗಾಡಿಗೆ ಹೋಗ್ಲಿಕ್ಕೆ ಮುಂಚೆ ಎತ್ತಿನ ಗಾಡಿ ಇರ್ತದೆ. ಇದು 106 ವರ್ಷದಿಂದ ಈಗ ಎತ್ತಿನ ಗಾಡಿ ಯಾರು ನೋಡುವವರಿಲ್ಲ, ಈಗಿನ ಮಕ್ಕಳಿಲ್ಲ. ಆದರೆ 106 ವರ್ಷದಿಂದ ಒಕ್ಕಲು ಮೊತ್ತದಲ್ಲಿ ಅವರಿಗೆ ಸಹ ಧರ್ಮಕ್ಕೆ ಸಿಕ್ಕಿದ ಜಾಗ, ಯಾರ್ಯಾರದ್ದು ಜಾಗ ಸಿಕ್ಕಿದ್ದು. ಏನು ಇವರು ದುಡ್ಡು ಕೊಟ್ಟು ತಗೊಂಡದಲ್ಲ. ಹಾಗಾದರೆ ಯಾಕೆ ಗೊತ್ತುಂಟ, ಡಿಕ್ಲೇರೇಷನ್ ಭೂಮಿ ಯಾಕೆ ಊಳು ಒಡೆ ಅಂತೇಳಿ ಆ ಟೈಮಲ್ಲಿ ಭಾರತ ದೇಶದಲ್ಲಿ ಕಾನೂನು ಬಂತು, ಆಗ ಆ ಟೈಮಲ್ಲಿ ಸಿಕ್ಕಿತ್ತು. ಇಲ್ಲದರೆ ಖಂಡಿತ. ಹಾಗಾದರೆ ಅಂಥದ್ದು ಒಬ್ಬೊಬ್ಬರದ್ದು ಹೋಗೋದು 1.5 ಸೆಂಟಿ 2 ಸೆಂಟಿ ಇಬ್ಬರು ಪಾರ್ಟಿಗೆ ಹೋಗುದು, ಅವರು ಬಿಡುವುದಿಲ್ಲ ಅಂತೇಳಿ. ಅದು ಏನು ರಾಜ್ಯಕ್ಕೆ ಒತ್ತಡ, ಯಾವ ಪ್ರೆಷರಿಂದ ಅಂತೇಳಿ ನಮಗೆ ಸತ್ಯ. ಅದೇ ಏನು ಬೇಕಾದ್ರೂ ಮಲಿಂಗೇಶ್ವರ ದೇವರೇ ನೋಡಬೇಕಲ್ಲ. ಮತ್ತು ಅವರಿಗೆ ನಾನು ಮನವರಿಕೆ ಮಾಡಿಕೊಟ್ಟಿದ್ದೇನೆ. ಮೊನ್ನೆ SP ಅವ್ರ ಹತ್ರ ನಾನು ಹೇಳಿದ್ದೇನೆ, ಅವರನ್ನು ಕರ್ತೊಮ್ಮೆ ಮಾತಾಡಿದ್ದಾರೆ ಅಂತೇಳಿ. ಅವ್ರು ಏನಂತ ಇಷ್ಟವರೆಗೆ ಏನಿಲ್ಲ, ಏನೋ ಒಂದು 22ಗೆ ಏನೋ ಬರುವಾರ ಆದಿತ್ಯವಾರ ಏನೋ ಮೀಟಿಂಗ್ ಉಂಟು, ಆ ಟೈಮಿಗೆ ಏನೋ ಕರೀತಾರೆ. ಅವ್ರಿಗೆ ಬಿಟ್ಟರೆ ಆಗ್ತದೆ. ಅವರು ಕ್ರಿಶ್ಚಿಯನ್ ಅವರು ಬಿಟ್ಟಿದ್ದಾರೆ, ಕ್ರಿಸ್ತ ಡಿಸೈನ್. ಅವರು ಪಾಪ ಮಾನವೀಯತೆಯಲ್ಲಿ ಕೇಳುವಾಗಲೇ ಬಿಟ್ಟಿದ್ದಾರೆ ನೋಡಿ. ಅಂಥದ್ದು ನಾವು ಪರಿಷ್ಠ ಪಂಗಡ ಅವರಿಬ್ಬರು ಬಿಡೋದ ಕಾರಣ ಈ ರಸ್ತೆಗೆಲ್ಲ ತೊಂದರೆ ಆಗುವುದು ಅಷ್ಟೇ, ಮತ್ತೆ ಏನಿಲ್ಲ. ಆದರೆ ಅದಕ್ಕೇನು ಅಂತ ನಾವೊಂದು ಮಾನವೀಯತೆ ಬಿಟ್ಟರೆ ಅವರಿಗೆ ಸಂತೋಷದ ವಿಚಾರ. ಅವರು ದೇವರೊಳ್ಳೆ, ಅವರಿಗೆ ಸಹ ಉಪಹಾರ ಉಂಟು. ಅವರು ಸಹ ಗಾಡಿಯೆಲ್ಲ ಇಲ್ಲೆಲ್ಲಿ ಇಡ್ತಾರೆ, ವೆಹಿಕಲ್ ಎಲ್ಲೆಲ್ಲಿ ಇಡ್ತಾರೆ. ಯಾಕೆ ಗೊತ್ತುಂಟ, ಇವರು ಒಳ್ಳೇದಾಗಬಾರ್ದು ಅಂತೇಳಿ ಹಾಗೆ ಅವ್ರಿಗೆ ಬಿಡ್ತಾರೆ. ಈಗ ಅಲ್ಲಿ ರಸ್ತೆ ಮಾಡಿದರೆ ಅವರಿಗೆ ಪ್ರೈಸ್ ಉಂಟು, ಇವರು ಬಿಟ್ಟು ಕೊಟ್ಟಿದ್ದಾರೆ, ಇವರು ಕೊಡ್ತಾರೆ. ಇವರಿಗೆಲ್ಲ ಇವರ ತೋಟನೆಲ್ಲ ಬಿಟ್ಟು ಕೊಟ್ಟಿದ್ದಾರೆ, ಅವರು ಮಾತ್ರ ಇಬ್ಬರು ಬಿಡುವುದಿಲ್ಲ. ಮತ್ತೆ ಯಾಕಂದ್ರೆ ಅವರ ತೋಟ ಕಲ್ತು ಇವರಿಗೆಲ್ಲ ಹೋಗ್ಬೇಕು. ಅದು 12 ಮನೆಗೆ ಯಾವುದು 12 ಫೀಟ್ ಇದ್ದರೆ ಸಾಕು. 12 ಫೀಟ್ ಇದ್ದರೆ ಸಾಕು. ಯಾಕೆ ಗೊತ್ತುಂಟ ನೋಡಿ, ಅವತ್ತಿಗೆ ಎತ್ತಿನ ಗಾಡಿಗೆ ಇರುವುದು 8 ಫೀಟ್ ರಸ್ತೆ ಇರುವುದು, ಗೊತ್ತಾಯ್ತಾ. ಮುಂಚೆಯಿಂದಲೇ ಯಾವುದು ಒಕ್ಕಲ್ ಮೊಸದಲ್ಲಿ ಉಂಟು ನೀರು ದಾರಿ ಅಂತೇಳಿ, ದಾರಿಗೆ 12 ಫೀಟ್ ಅಂತೇಳಿ ಇಲ್ಲ, 8 ಫೀಟ್ ಅಂತೇಳಿ ಇರುವುದು. ಅದು 8 ಫೀಟ್ ಕೊಡಲಿ, ಇವರು ಆರಾಮದಲ್ಲಿ ಹೋಗ್ತಾರೆ. ಮತ್ತೆ ಒಂದು ಏನಾದರೂ ಆಕ್ಸಿಡೆಂಟ್ ಆದರೆ ತೊಂದರೆ ಆದರೆ ಬಿದ್ದು ಹೋದರೆ ನೋಡಿ ಆ ಪರಿಸ್ಥಿತಿ ಶೋಚನೆ ಈಗ ಸಹ ಉಂಟಂತ ನಾನು ಕೇಳ್ತೇನೆ. ಈ 106 ವರ್ಷದಿಂದ ಇವರು ಉಂಟಲ್ಲ, ಮಾತಾಡೋದೇ ಇಲ್ಲ. ಇಲ್ಲಿ ತಾಲೂಕು ಆಫೀಸಲ್ಲಿ ಹೋಗಿದ್ದಾರೆ, ಮತ್ತೆ ಪಂಚಾಯತಿಗೆ ತಿಂಗಳು ಹೋಗ್ತಾರೆ, ಏನಿಲ್ಲ, ಯಾವುದಿಲ್ಲ. ಮೊನ್ನೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಯವರು ಬರುವಾಗ ನಾನು ತಾಲೂಕು ಪಂಚಾಯತ್ ಇವಾಗೆ ಫೋನ್ ಮಾಡಿದೆ, ನಾನು PDOಗೆ ಫೋನ್ ಮಾಡ್ತೇನೆ ಅಂತೇಳಿ. PDO ಅವರು ಬರಲೇ ಇಲ್ಲ. ಆದರೆ ನೋಡಿ ಎಂಥ ಶೋಚನೆ ಅಧಿಕಾರಿಗಳು ನೋಡಿ. 12 ಮನೆ ಮತ್ತು ಪ್ಲಸ್ 4 ಮನೆ ಉಂಟು. ಇಷ್ಟು ಮನೆಯವರು ವರ್ಷ ಮನೆ ತೆರಿಗೆ 1000 ರೂಪಾಯಿ ಕಟ್ಟಿದರೆ ಎಷ್ಟು ಇದಾಗ್ತದೆ. ಯಾವುದೇ ಪ್ರಯೋಜನ ಇಲ್ಲ ಅಂತೇಳಿ. ಹಾಗಾದರೆ ಏನಂತೇಳಿ ನಾವು ಹೇಳುವುದಂತೇಳಿ. ಆದರೆ ಇಂಥ ಬಡವರು ನಾವು ಉತ್ತರ ಏನು ಸಿಗ್ಲಿ, ನಾವು ರಸ್ತೆ ಮಾಡಿ ಕೊಟ್ಟಿದ್ದೇನೆ. ಬಲ್ನಾಡು ಡಿಸೈನ್ ಮಾಡಿದ್ದೇನೆ, ಕಂಪ್ಲೀಟ್ ಆಗಿದೆ. ಮೊನ್ನೆ ಅವರದುಂಟಲ್ಲೇ ಗೋಂದಲ್ ಪೂಜೆ ಇತ್ತು, ಅದರ ಮೊದಲು ಮಾಡಿಕೊಡ್ತೇನೆ ಅಂತೇಳಿ ಅದರ ಮೊದಲು ಮಾಡಿಕೊಟ್ಟಿದ್ದೇನೆ. ಎಲ್ಲ ಕಂಪ್ಲೀಟ್ ಆಗಿದೆ. ರಸ್ತೆ ಅಲ್ಲಿವರೆಗೆ ಇರ್ತೆಯಲ್ಲಿ ಸಹ ಆಗಿದೆ. ಕಡೇಶ್ವರದ್ದು ಸಹ ಆಗಿದೆ. ಪುಣಚದು ಮಾತ್ರ ಒಂದು ಪ್ರಾಬ್ಲಮ್ ಉಂಟು. ಯಾಕೆ ಗೊತ್ತಲ್ಲ, ಅವರದ್ದು ಪಟ್ಟ ಜಾಗ ಅಂತೇಳಿ ಅದು ಸಹ ಅವರು ಸ್ಕೆಚ್ಗೆ ಇಟ್ಟಿದ್ದಾರೆ. 5 ಸೆಂಟ್ ಇವರು ಬಿಡ್ತಾರೆ, 5 ಸೆಂಟ್ ಅವರು ಬಿಡ್ತಾರೆ ಅಂತೇಳಿ. ಅದರಲ್ಲಿ ಸಹ ನನ್ನ ಕೇಸ್ ಆಗಿದೆ, ಗೊತ್ತಲ್ಲ. ಎಲ್ಲ ಇದರಲ್ಲಿ ಕೇಸ್ ಆಗಿದೆ. ಯಾವುದು ಕೇಸ್ ಇಲ್ಲದ ಕೋರ್ಟ್ ರೋಡ್ ಎಲ್ಲರಿಗಾಗಿದೆ ನೋಡಿ. ಪುಣಚದು ರಸ್ತೆ ಆಗಿದೆ, ಮತ್ತೆ ಇಲ್ಲಿದಾಗಿದೆ. ಎಲ್ಲಿದು ಪೆರ್ನೇಜ್ ಉಂಟಲ್ಲ,
ನೀರ್ಕಜೆಯಲ್ಲಿ ಅದು ಕಡೆ ನೀರ್ಕಜೆ ಅಲ್ಲಿದಾಗಿದೆ, ಮತ್ತು ಇರ್ದೆದಾಗಿದೆ, ಚಾಕೋಟಿದಾಗಿದೆ, ಮತ್ತು ಅಜಕ್ಕಲ ಕೋಂಕೆ ಬಲ್ನಾಡು ಗ್ರಾಮದ್ದು ಅಲ್ಲಿದಾಗಿದೆ, ಮತ್ತೊಂದು ಮುಂಡೂರಿದ್ದು ಆಗಿದೆ. ರಸ್ತೆ ಅಲ್ಲಲ್ಲ, ಇದು ಅಲ್ಲ, ಮುಂಡೂರು ಮತ್ತೊಂದಿದೆ ಪರಿಷ್ಠ ಜಾತಿಯವರದೊಂದಿತ್ತು, ಅದು ಸಹ ಆಗಿದೆ, ಗೊತ್ತಾಯ್ತು. ಇದು ಪರಿಷ್ಠ ಪಂಗಡ, ಇದು ಅಂದರೆ 12 ಮನೆ ಉಂಟು. ನಾನು ಖಂಡಿತವಾಗಿ ಎಲ್ಲೇ ಕುಂಜೂರು ಪಂಚಾಯತ್ ಅದು ಮನೆದು ಮಾತ್ರ 94 ಸೀಟ್ ಅದು ಆಗಿದೆ, 94 ಸೀಟ್ 2 ಆಗಿದೆ. 94 ಸೀಟ್ ತೊಂದರೆ ಇಲ್ಲ, ಅವರು ಆಗಿದೆ, ಅವರಿಗೆ ಎಲ್ಲ ಮಾಡಿದೆ. ನಾನು ಕಂಪ್ಲೇಂಟ್ ಮಾಡೋದು ಯಾರನ್ನು ಬಿಡುವುದಿಲ್ಲ. ಯಾರ ಇನ್ನೂ ಸಹ ನನ್ನ ಹತ್ರ 100 ಕೇಸ್ ಆಗಲಿ, ಯಾವುದು ಆ ಮೊನ್ನೆದು ಇಲ್ಲಿದಾಗಿದೆ, ಕೊಡಿಪಾಡಿದೊಂದು ರಸ್ತೆ ಆಯಿತು, ಅದು ನಿಮಗೆ ಅದು ಸಾರಿ ಹೇಳಲಿಕ್ಕೆ, ಕೊಡಿಪಾಡಿದೊಂದು ರಸ್ತೆ ಆಗಿದೆ. ಮೂಲ ಸೌಕರ್ಯಕ್ಕೆ ಖಂಡಿತವಾಗಿ ಯಾರ ವರ್ಗ ಜಾಗ, ಯಾರ ಪಟ್ಟ ಜಾಗ ನಾನು ಖಂಡಿತ ನಮ್ಮ ಅಂಬೇಡ್ಕರ್ ತತ್ವ ಖಂಡಿತವಾಗಿ ಬಿಡುವುದೇ ಇಲ್ಲ. ಯಾವ ರಾಜಕೀಯ ವ್ಯಕ್ತಿಗಳಿಂದಲೂ ಆಗುವುದಿಲ್ಲ. BJP ಬರಲಿ, ಕಾಂಗ್ರೆಸ್ ಬರಲಿ, ದಳ ಬರಲಿ, ಯಾರಿಂದಲೂ ಆಗುವುದಿಲ್ಲ. ಇದು ಖಂಡಿತ ನಮ್ಮ ಸಂಘಟನೆ ಮಾಡಿಯೇ ಮಾಡ್ತಾರೆ. ಎಷ್ಟೇ ಇದು ಹೋರಾಟ ಮಾಡಿದರು. ಮೊನ್ನೆ ನೋಡಿ ಬೀಚ್ ರೋಡಲ್ಲಿ 2 ದಿವಸ ರಾತ್ರಿ ಹಗಲು ಹೋರಾಟ ಮಾಡಿದ್ದೇನೆ, ರಸ್ತೆ ಆಯಿತು, ಗೊತ್ತಾಯ್ತು. ಹಲವು ಸಮಸ್ಯೆ ಇದೆ. ನನ್ನ ಹತ್ರ ಕೇಸ್ ಉಂಟು, ಒಂದೊಂದು ಬಂಡವಾಳ ತಾಲೂಕಲ್ಲಿ ಉಂಟು, ಬೆಳ್ತಂಗಡಿ ತಾಲೂಕಲ್ಲಿ ಕೇಸ್ ಉಂಟು, ಎಲ್ಲಿಲ್ಲ ಕೇಸ್ ಇಲ್ಲ, ಅದು ಎಲ್ಲ ಕಡೆಯಲ್ಲಿ ಕೇಸ್ ಉಂಟು, ಪುತ್ತೂರಲ್ಲಿ ಕೇಸ್ ಉಂಟು. ಯಾವುದು ಬಡವರ ಮೂಲಸೌಕರ್ಯ ಮಾತ್ರ ಕೇಸ್ ಮಾಡೋದು ನನಗೆ ದೇವರಿದ್ದಾರೆ, ಅದು ಪರವಾಗಿಲ್ಲ. ಬೇಡದಕ್ಕೆ ನಾನು ಯಾವುದೇ ಮಾಡೋದಿಲ್ಲ, ಗೊತ್ತಾಯ್ತಾ. ಅದಕ್ಕೆ ನಾನು ಒಂದು ಪರಿಷ್ಠ ಜಾತಿ ಪರಿಷ್ಠ ಪಂಗಡಕ್ಕೆ ಮಾತ್ರ ಅಲ್ಲ, ಇತರ ಜಾತಿಯವರು ಎಲ್ಲಿ ರಸ್ತೆ ಮಾಡಿಕೊಡ್ತೇನೆ, ಖಂಡಿತವಾಗಿ ಮಾಡಿಕೊಡ್ತೇನೆ. 1-2 ತಿಂಗಳು ಅಧಿಕಾರಿಗಳನ್ನು ಎಚ್ಚೆತ್ತುಕೊಳ್ಳಲಿಕ್ಕೆ ನಾನು ಅವ್ರ ಹತ್ರ ಹೇಳ್ತೇನೆ, ಗೊತ್ತಾಯ್ತಾ. ಅದಕ್ಕೆ ಏನಾದರೂ ಅವ್ರಿಗೆ ಸೊಲ್ಯೂಷನ್ ಇಲ್ಲದಿದ್ದರೆ ನಾವು ಇಂಥ ಟೈಮ್ ಇಡ್ತೇವೆ, ಅಂಥ ಟೈಮ್ಗೆ ಖಂಡಿತವಾಗಿ ಮಾಡಿಬಿಡ್ತೇವೆ. ಏನೇ ಕೇಸ್ ಅವರೇ, ಅಹಿತಕರ ಘಟನೆ ಆದರೆ ಕಂದಾಯ ಇಲಾಖೆ ಇರ್ತದೆ, ಪೊಲೀಸ್ ಇಲಾಖೆ ಕೇಸ್ ಆಗ್ತದೆ, ಕೇಸ್ ಆಗ್ತಾ ಇರ್ತದೆ. ಇನ್ನು ನನ್ನ ಲೈಫಲ್ಲಿ ಉಂಟು ಕೇಸ್ ಆಗ್ತಾ ಇರ್ತದೆ, ಇನ್ನೂ ಸಹ ಹಲವರು ಉಂಟು, ಒಂದೊಂದೇ ಆಗಲಿ ಅಂತೇಳಿ. ಇವತ್ತೊಂದು ಆದ ಮೇಲೆ ಮಾರ್ಚಲ್ಲಿ ಆದ ಬೇರೆ ಬೇರೆ ಉಂಟು. ಅದು ಅಲ್ಲಲ್ಲ, ಎಲ್ಲದಕ್ಕೆ ಕೈ ಹಾಕ್ಲಿಕ್ಕೆ ಹೋಗಲ್ಲ. ಅಂತ ಮೊನ್ನೆ ಮಾತ್ರ ಅಲ್ಲಲ್ಲ, ಮೊನ್ನೆ ಮಾತ್ರ ಬಲ್ನಾಡು ಇವತ್ತು ಇರ್ತಿದ್ದು ಜೊತೆಯಲ್ಲೇ ಮಾಡಿದ್ರು, 1 ವಾರ ಏನೋ ಬಿಟ್ಟು ಏನು. ಯಾಕೆ ಗೊತ್ತುಂಟ, ಜನರನ್ನ ಬೇಸರದ ವಿಷಯ ಅಂತ ಹೇಳಿದ್ರೆ ಒಂದು ಗೊತ್ತುಂಟು. 94 CCಗೆ 7 ವರ್ಷದಿಂದ ಅಲೆದಾಡಬೇಕಾ ಸ್ವಾಮಿ, 7 ವರ್ಷದಿಂದ ಅಲೆದಾಡಬೇಕಂತ. ನೀವು ಅಲ್ಲಿಗೆ ಬನ್ನಿ, ಇಲ್ಲಿಗೆ ಬನ್ನಿ, ಪಂಚಾಯತರ ಹತ್ರ ಯಾರು ಅಧ್ಯಕ್ಷರ ಹತ್ರ ಕೇಳಿ, ಅವರ ಹತ್ರ ಪರ್ಮಿಷನ್. ಯಾರ ಪರ್ಮಿಷನ್ ಸ್ವಾಮಿ? ಸರ್ಕಾರಿ ಭೂಮಿಯಲ್ಲಿ ಕೂತಣ್ಣವಳಿಗೊಂದು 94 CC ಕೊಡ್ಲಿಕ್ಕೆ ಆಗುವುದಿಲ್ಲ ಅಂತೆ. ದೊಡ್ಡವರಿಗೆ ಆದರೆ ಏನಾಗ್ತದೆ, ಅವರ ಮನೆಗೆ ತಂದು ಕೊಡ್ತಾರೆ. ಇವತ್ತು ನಿಮ್ಮದಾಗಿದೆ ಬನ್ನಿ ಅಂತೇಳಿ, ಬಡವರದು ಆಗಿ ಹೋಗು. ಅದೇ ಹೇಳೋದು, ಬಡವರು ಮತ್ತು ಮಧ್ಯಾಂತದವರು ಯಾವಾಗಲೂ ಜೀವಮಾನದಲ್ಲಿ 1947 ಸ್ವಾತಂತ್ರ್ಯ ಸಿಕ್ಕಿದ್ರು, ಇನ್ನೂ ಸಹ ಅದೇ 200 ವರ್ಷ ಆದರೂ ಯಾರಿಗೆ ಬಡವರಿಗೆ ಯಾರಿಗಿದಿಲ್ಲ. ಅದು ಇನ್ನು ಮುಂದೆ ನೋಡಿ, ಪುತ್ತೂರು ತಾಲೂಕಲ್ಲಿ ಇಡೀ ಕರ್ನಾಟಕದ ಎಚ್ಚೆತ್ತುಕೊಳ್ತಾರೆ ಜನಗಳು. ಬೇಕಾದರೆ ನೋಡಿ ನೀವು, ಇದು ನಾನು ಖಂಡಿತವಾಗಿ ಈ ಮಾಲಿಂಗೇಶ್ವರ ಮಣ್ಣಲ್ಲಿ ಮಾತಾಡ್ತೇನೆ, ಅದು ಖಂಡಿತವಾಗಿ ನೆರವೇರಿಸಿ ಕೊಡ್ತಾರೆ. ನೋಡಿ ಏನೆಲ್ಲ ಆಗ್ತದೆ ಅಂತೇಳಿ ನೋಡಿ. ಅದೇ ನಾವು 2 ಜನ ಮಾತ್ರ ಸ್ವಾಮಿ, ಮತ್ತೆ ಎಲ್ಲ ಇವರು ಇದ್ದಾರೆ. ಇವರು ಯಾರು? ಅದು ಗೋಪಾಲಕೃಷ್ಣ ಭಟ್. ಮತ್ತೆ ಯಾಕೆ ಗೊತ್ತಾ, ಅವರು ಪರ್ಚೇಸ್ ಮಾಡಿದ ಜಾಗ ಮತ್ತೊಬ್ಬರ ಹತ್ರ ಪರ್ಚೇಸ್, ನಾನು ಅದು ಬೇಡ ಅಂತೇಳಿ ಅವ್ರ ಹತ್ರ ಹೇಳಿದ್ರು. ಯಾಕೆ ಗೊತ್ತುಂಟ, ಈ ಉಲೋಣೆ ಒಡೆಯವರು ಇಬ್ಬರು ಇದ್ದಾರೆ ಇವರ ಇದರಲ್ಲಿ, ಅದರಲ್ಲಿ ರಸ್ತೆ ಉದುರು ಆಗ್ತದೆ, ಅದು ಸಹ ಸ್ಟ್ರೈಟ್ ಸಿಗ್ತದೆ. ಇಲ್ಲ ಇವರು ಬೇಕಾದ್ರೆ ಅವರು ಪರ್ಚೇಸ್ ಮಾಡಿದ ಜಾಗ, ಯಾಕೆ ಅವರು ದುಡ್ಡು ಕೊಟ್ಟದ್ದು ತಗೊಂಡದ್ದು. ಮುಂಚೆ ಇದ್ದವರಾದರೂ ಸರಿ, ಅವರು ಸಹ ಒಕ್ಕಲ್ ಮಸೂದೆಗಳು ಇವರು ಪರ್ಚೇಸ್ ಮಾಡಿದ್ದು. ಅವರ ಹತ್ರ ಯಾರು ಕೂತ್ಕೊಂಡವರು ಅವ್ರ ಹತ್ರ ಪರ್ಚೇಸ್ ಮಾಡಿ ಇವರು ದುಡ್ಡು ಕೊಟ್ಟು ತಗೊಂಡದ್ದು ಗೋಪಾಲಕೃಷ್ಣ ಮಾಡಿ. ಆದರೆ ಬೇಡ ಅಂತ ನಾನು ಯಾಕೆ ಒಮ್ಮೆ ಒಬ್ಬ ರಿಪೋರ್ಟ್ ಇದು ಮಾಡಿದ ಮೇಲೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾನು ಅದರಲ್ಲೇ ಒಂದು ಲೆಟ್ರಲ್ಲಿ ಇತ್ತು. ಯಾಕೆ ಗೊತ್ತು, DC ಕೊಟ್ಟಿದ್ದೇನೆ, AC ಕೊಟ್ಟಿದ್ದೇನೆ, ಅದೇ ನಾನು ಮ್ಯಾಟ್ರ್ ಕೊಟ್ಟದಲ್ಲದೆ ಬೇರೆ. ಫಸ್ಟಿಗೆ ಇವರು ಅದೇ ನನ್ನ ಹತ್ರ ಹೇಳಿದ್ದು, ನಾನು ಸ್ಪಾಟ್ ಇನ್ಫೆಕ್ಷನ್ ಮಾಡುವಾಗ ಅದೇ ಹೇಳಿದ್ದು, ಇಂತಿಂದವರು ಇಂಥದ್ದು ಬಿಡುವುದಿಲ್ಲ ಅಂತೇಳಿ. ಹಾಗೆ ಮತ್ತೆ ಅವರು ಹೇಳಿದರು, ಯಾಕೆ ಗೊತ್ತಾ, ಪರ್ಚೇಸ್ ಮಾಡಿದ್ದು. ನಾನು ಹೇಳಿದೆ, ಒಂದು ಹೋಗೋದು ಒಂದು 2.5 ಸೆನ್ಸ್ ಹೋಗೋದು, ನೀವು ದುಡ್ಡು ಕೊಟ್ಟು ಅಲ್ಲ, ಈಗ ದುಡ್ಡು ಕೊಡಲಿಕ್ಕೆ ರೆಡಿ ಇದ್ದೇವೆ, ಅದು ನಮಗೊಂದು ರಸ್ತೆ ಕೊಡೋದು ತೊಂದರೆ ಇಲ್ಲ. ಆದರೆ ಅವರು ಹೇಳಿದ್ರು ಪರ್ಚೇಸ್ ಮಾಡಿ, ಪರ್ಚೇಸ್ ಮಾಡಿದ್ರೆ ಲಕ್ಷಗಟ್ಟಲೆ ಹೇಳ್ತಾರೆ. ಇದು ಯಾಕೆ, ಇದು ಅವರಿಗೆ ಸಹ ಜಾಗದ ಪ್ರಯೋಜನ ಉಂಟು. ಇದು ಈಗ ನೋಡಿ, 2 ಪಾರ್ಟಿಯವರು ಯಾರು ಬಿಡುವುದಿಲ್ಲ ಅಂತಿದೆಯಾ, ಅವರಿಗೆ ಸಹ ಹೋಗ್ಲಿಕ್ಕೆ ಉಂಟು. ಅವರ ಕಾರನ್ನೆಲ್ಲ ವೆಹಿಕಲ್ ಎಲ್ಲೆಲ್ಲಿ ಇರ್ತಾರೆ ಅವರು, ಆದರೂ ಇವರು ಒಳ್ಳೆದಾಗಬಾರದು ಅಂತೇಳಿ. ಅದು ಏನಂತೇಳಿ ವಿಷಯ ಅಂತೇಳಿ ಎಲ್ಲ ಶಾಸಕರಲ್ಲಿ ಹೋಗಿಯಾಗಿದೆ, ಪಂಚಾಯತಿಗೆ ಅಲಿತಾ ಇದ್ದಾರೆ, ಗ್ರಾಮ ಸಭೆಗೆ ಹೋಗ್ತಾ ಇದ್ದಾರೆ. ಯಾರು ತಾಲೂಕು ಪಂಚಾಯತಿ ಇವರು ಹೋಗಲಿಲ್ಲ, ನಾನೇ ಮಾತಾಡಿದ್ದೇನೆ, ಖುದ್ದು 2 ಸಲ ಮಾತಾಡಿದೆ ನಾನು. ಅವರು ಹೇಳ್ತಾರೆ, ನಾನು ಪಂಚಾಯತಿಗೆ PDOಗೆ ಹೇಳ್ತೇನೆ, ಅವರು ಬರ್ತಾರೆ. ಅವರು ಮೊನ್ನೆ ಪಾಪ ಬರಲಿಲ್ಲ. ಅವರು ಸಮಯಗಳೇನು ಅಧಿಕಾರಿಯವರು 4 ದಿವಸ ಬಿಟ್ಟು ಬಂದಿದ್ದಾರೆ, ನನ್ನ ಜೊತೆಯಲ್ಲೇ ಬಂದಿದ್ದಾರೆ.
ಹಾಗೆ ಅವರಿಗೆ ಸಂತೋಷ. ಅದನ್ನು ಏನು ಮಾಡಲಿಕ್ಕೆ ಅವ್ರಿಗೆ ಏನು ಹೇಳ್ತಾರೆ ಅದನ್ನು ಡಿಕ್ಲೇರೇಷನ್ ಒಕ್ಕಲು ಮಸೂದೆ ಅಂತೇಳಿ ನನಗೇನು ಅಂತೇಳಿ ಗೊತ್ತಿಲ್ಲ, ಒಂದು ಅಧಿಕಾರಿಗಳು ಗೊತ್ತಿಲ್ಲ ಅಂದರೆ ನಾನು ಮತ್ತೆ ಮಾಹಿತಿ ಹಕ್ಕಲ್ಲಿ ತಗೊಂಡು ನಾನು ತೋರಿಸಿದ್ದೇನೆ, ಅದೊಂದು ಕಾಪಿ ಕೊಡಿ ಅಂತ, ಅದೊಂದು ಕಾಪಿ ಕೊಟ್ಟೆ. ಮತ್ತು ಅಂಥದ್ದೆಲ್ಲ ಸಮಾಜಗಳೇ ನೋಡಿ, ಸಮಾಜಗಳೇನು ಅಧಿಕಾರಿ ಅಂತೆಲ್ಲ ಕೋಚಿಂಗ್ ಸೆಂಟರ್ ನಾನೊಂದಿಲ್ಲ, ಸಮಾಜಗಳೇನು ಅಧಿಕಾರಿ ಅಂತ ಹೇಳಿದರೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಏನಾದರೂ ತೊಂದರೆ ಆಗುವಾಗ ಅವರು ಎಚ್ಚೆತ್ತುಕೊಳ್ಬೇಕು. ಅವ್ರಿಗೆ ಏನಂತೇಳಿ ಗೊತ್ತಿಲ್ಲ. ಅದಕ್ಕೆ ನಾನು ಯಾಕೆ ಗೊತ್ತಿಲ್ಲ ಸರ್, ಈ ಮಾಹಿತಿ ನಾಲ್ಕು 20 ಅವರು ಬರ್ತಾರೆ, ಅದು ನಾನು ತೋರಿಸ್ತೇನೆ, ಇದರಲ್ಲಿ ಎಂತ ಬರ್ತ್ಕೊಂಡುಂಟು ನೋಡಿ ಮೇಡಮ್ ಅಂತ ಹೇಳ್ತೇನೆ. ಮತ್ತೆ ನಾನು ಏನಂತೇಳಿ ಮಾತಾಡ್ತೇನೆ ಅಂತ ಹೇಳ್ತೇನೆ. ಅಲ್ಲ ಸರ್, ಒಂದು SP ಬೇಡ, ಒಂದು ಸರ್ಕಲ್ ಇನ್ಸ್ಪೆಕ್ಟರ್ ಬಂದು ಅವರನ್ನು ಕರೆದು, ಒಂದು ಸಮಾಜದ ಅಧಿಕಾರಿ, ಒಂದು AC ಮೇಡಮ್ ಕರೆದು ಅವರನ್ನು ಮಾತಾಡಿದರೆ ಅವ್ರು ಗ್ಯಾರಂಟಿ ಒಪ್ಪಿಕೊಳ್ಳೋದವರಿಲ್ಲ. ಸುಮ್ಮನೆ ಯಾಕೆ ಘರ್ಷಣೆ ಮಾಡೋದು? ಇದು ಒಂದು ಗೊತ್ತುಂಟ, ಪೊಲೀಸರಿಗೆ ಒಂದು ಕೆಲಸ ಆಯಿತು ಅಷ್ಟೇ, ನಾವು ಅಲ್ಲಿ ಇಟಾಚಿ ತಗೊಂಡೋಗಿ ಅದಕ್ಕೆ ಕೇಸ್ ಆಯಿತು, ನನ್ನ ಮೇಲೆ ಹೇಗಾದರೂ ಕೇಸ್ ಉಂಟಲ್ಲ, ನಾನು ನೋಡಬೇಕಂದ್ರೆ ಯಾರಂತೇಳಿ ಈಗೆಲ್ಲ ದಾರಿದಕ್ಕೆ ನನ್ನ ಹೆಸರೇ ಎಲ್ಲ ಗೊತ್ತುಂಟು, ಎಲ್ಲ ದಕ್ಷಿಣದಲ್ಲಿ ಎಲ್ಲ ಗೊತ್ತುಂಟು. ಅದು ಏನು ಮಾಡಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಏನು ಮಾಡಲಿಕ್ಕೆ ಆಗ್ತದೆ. ಇವರ ಕೂಗು ಏನು ಅಂತೇಳಿ ಹೇಳಿ, 106 ವರ್ಷದಿಂದ ನೋಡಿ ಅಷ್ಟು ಅಳಲು ಮಾಡ್ತಾ ಇದ್ದಾರೆ, ಏನಂತೇಳಿ ಹೇಳಬೇಕು ನೋಡಿ. ಅದಕ್ಕೆ ನಾನು ಒಂದು ಭರವಸೆ ಕೊಟ್ಟಿದ್ದೇನೆ, ಮಾರ್ಚಲ್ಲಿ ನಾನು ಮೊನ್ನೆ ಸ್ಪಾಟಿಗೆ ಹೋಗಲೇ ನೋಡಿ ಎಂಥದ್ದೇ ನಾನು ಎಲ್ಲ ಅದರ ಫೈಲೆಲ್ಲ ನೋಡುವಾಗ ನಾನು ಹೇಳಿದ್ದೇನೆ, ಮಾರ್ಚ್ 31 ನಿಮಗೆ ರಸ್ತೆ ಹಾಕಿ ಕೊಡ್ತೇನೆ. ಅದು ನಾವು ಮಾರ್ಚ್ 25 ಹೆಚ್ಚಿನ ವಿಷಯ ನಾನು ಪ್ರತಿಭಟನೆ ಇಡ್ತೇನೆ. ಹಾಗೆ 30 ಖಂಡಿತವಾಗಿ ರಸ್ತೆ ಮಾಡಿದ್ರು, ಏನೇ ಆಗಲಿ 5 ಘಟನೆ ಆದರೆ ಅಧಿಕಾರಿಗಳು ಮತ್ತು ಪೊಲೀಸ್ಗಳಿಗೆ ಇದೆ, ಮತ್ತು ರಾಜಕೀಯದವರು ಇದ್ದಾರೆ ಏನಂತೇಳಿ ಅವರು ನೋಡಿ. ಮುಖಂಡರು ಎಲ್ಲ ಹಿಂದೂ ಮುಖಂಡರು, ಪುತ್ತಿಲವರು 10 ಸಲ ಹೋದರು, ಅರುಣ್ ಪುತ್ತಿಲವರು 10 ಸಲ ಹೋದರು, ಮಾಡ್ತೇನೆ ಅವ್ರ ಮಾತಾಡ್ತೇನೆ ಅಂತೇಳಿ ಮತ್ತೆ ಏನು ಸುದ್ದಿಯಲ್ಲಿ. ಹಾಗೆ ಏನು ಮಾಡಬೇಕು, ಏನಾದರೂ ಫಂಕ್ಷನಿಗೆ ಬನ್ನಿ ಅಂತೇಳಿ ಮೊನ್ನೆ ದೇವರ ಗದ್ದೆಗೆ ಅವರು ಕರೆದಿದ್ದಾರೆ, ಇವರೆಲ್ಲ ಹೋಗಿದ್ದಾರೆ, ಹೋಗ್ಲಿಕ್ಕೆ ತೊಂದರೆ, ದೇವರ ಗದ್ದೆಗೆ ಹೋಗಬೇಕು. ಆದರೂ ಬಡವರದ್ದು ಏನಾದರೂ ಒಂದು ಆ್ಯಕ್ಷನ್ಗೆ ಒಂದು ಅಧಿಕಾರಿಗಳಾದರೂ ಕೊಟ್ಟ ಅಂತ ನಾನು ಕೇಳ್ತೇನೆ. ಅವ್ರನ್ನ ದೊಡ್ಡ ಮುಖಂಡರು ಲೀಡರಲ್ಲ, ಒಂದು ಕೇಳಬೇಕಿತ್ತು. ಇಷ್ಟು 12 ಮನೆ ಪರಿಷ್ಠ ಪಂಗಡದವರು ಉಂಟು, ಬಾಕಿ 4 ಮನೆ ಉಂಟಂತೇಳಿ ಎನ್ಕ್ವೈರಿ ಮಾಡಬೇಕಲ್ಲ ಸರ್, ಎಷ್ಟು ಮನೆ ಉಂಟಂತೇಳಿ ನೋಡಬೇಕಿತ್ತು. ಆದರೆ ಅವರಿಗೆ ಗೊತ್ತಾಗ್ತದಲ್ಲ, ಸುಮ್ಮನೆ ನಾವು ಅಪಪ್ರಚಾರ ಮಾಡೋದಿಲ್ಲ. ಇವರ ಹತ್ರಲ್ಲ ಕೇಳಿ ಎಷ್ಟು ಮನೆ ಉಂಟಂತೇಳಿ. ಆದರೆ ಒಂದು ಯಾರು ಇವರ ಕಣ್ಣೀರು ಒರೆಸೋರು ಯಾರಿದ್ದಾರೆ ನೋಡಿ, ಓಟಿಗೆ ಇವರು ರಾತ್ರಿ ಹೋಗ್ತಾರೆ, 12 ಗಂಟೆಗೆ 8 ಗಂಟೆಗೆ ಹೋಗ್ತಾರೆ. ಕೊರಗಪ್ಪನ ಯಾನು ಬರ್ಪೆ ಉಳ್ಳಾರತ್ತ, ನಾವು ಉಳ್ಳೆ ಸ್ವಾಮಿ, ಇವರಿಗೆ ಪಾಪ ಗೊತ್ತಿಲ್ಲ ಏನಂತೇಳಿ ಬಂದು ಅವರು ಏನಾದರೂ ಈ ಸಲ ಆಗ್ತದೆ. ಮತ್ತೊಬ್ಬರು ಮುಖಂಡರು ಹೇಳ್ತಾರೆ ಇಂಟರ್ಲಾಕ್ 1 ಫೀಟಿಗೆ ಹಾಕಿ ಕೊಡ್ತೇನೆ. ಯಾವ ಮುಖಂಡರು ನನಗೆ ಇವರಿಗೆಲ್ಲ ನಾಚಿಗೆ ಬೇಕು ಗೊತ್ತುಂಟ, ಇಂಥ ಸುಳ್ಳು ಆರೋಪ ಹೇಳೋದಕ್ಕೆ. ಅದು ಏನೇ ಇರಲಿ ಅನ್ನು ನಾನು ಹೇಳಿದ ಮಾತನ್ನು ಮಾರ್ಚಲ್ಲಿಗೆ ಇವರದ್ದು ಕಂಪ್ಲೀಟ್ ಮಾಡಿಕೊಡ್ತೇನೆ. ಯಾವುದೇ 5 ಗಂಟೆ ನಾನು ನೋಡಿಕೊಳ್ತೇನೆ, ಅದರ ದೊಡ್ಡ ಸಂಗತಿ ಇಲ್ಲ ಅದು. ಆಯಿತು, ನಾವು ಎಲ್ಲ ಪತ್ರಕರ್ತರಿಗೆ ನನ್ನ ಅಭಿನಂದನೆ ಹೇಳಿ, ಇದು ಎಲ್ಲಿಗೆ ಗೊತ್ತು, ಕರ್ನಾಟಕ ರಾಜ್ಯಕ್ಕೆ ಮುಖ್ಯಮಂತ್ರಿಗೆ ಮಾತ್ರವಲ್ಲ, ನಾನೊಂದು ಹೇಳುವುದುಂಟು, ಇಡೀ ಪ್ರಧಾನಮಂತ್ರಿ ಸಹ ಗೊತ್ತಾಗಬೇಕು. ಅತ್ತೆ ದಿನ ಎಲ್ಲಿಂಟಪ್ಪ ಅಂತೇಳಿ, ಅತ್ತೆ ದಿನ ಬಂದು ನೋಡಲಿ, ಯಾವುದೇ ಒಂದು ಮುಖ್ಯಮಂತ್ರಿ ಬಂದು ಇಲ್ಲಿ ಶಾಸಕರು ಬಂದು ನೋಡಲಿ. 12 ಮನೆಯವರದ್ದು ಓಟು ನಾನು ಗಿಟ್ಟಿಸ್ತೇನೆ, ಅಲ್ಲಿ ಉಂಟ ಅವರಿಗೆ ರಸ್ತೆ ಉಂಟ ಅಲ್ಲ, ಇವ ಅಧ್ಯಕ್ಷ ಸುಳ್ಳು ಹೇಳುವುದನ್ನು ನೋಡಲಿ. ಅವರು ಸುಮ್ಮನೆ ಜನಮನ ಮಾಡುವುದಲ್ಲ, ಜನಗಳದ್ದು ಅಭಿವೃದ್ಧಿಗೋಸ್ಕರ ಅಂತ ಹೇಳಿದರೆ ಅಭಿವೃದ್ಧಿ ಅಂದರೆ ಅದು ನೋಡಿ, ಒಂದು ಹೊತ್ತು ಊಟ ಇಲ್ಲದರೂ ಹೊಟ್ಟೆಗಿಲ್ಲದರೂ ತೊಂದರೆ ಇಲ್ಲ, ದಾರಿ ಅಂದರೆ ಅಭಿವೃದ್ಧಿ ಅಂತ, ಅದಕ್ಕಿಂತ ದೊಡ್ಡದು ಯಾವುದು? ಮತ್ತು ಈ ರಸ್ತೆಗೆ ಡಾಮರ್ ಹಾಕೋದು ದೊಡ್ಡ ಸಂಗತಿ ಅಲ್ಲ, ಮುಂಚೆಯಿಂದಲೇ ಆಗ್ತಾ ಇತ್ತು, ಅದು ಏನಿರಲಿಲ್ಲ. ಅದು ಇವರಿಗೆ 106 ವರ್ಷದಿಂದ ರಸ್ತೆ ಮಾಡಿಕೊಡುವವರು ಯಾರು ಸ್ವಾಮಿ? ಅದೊಂದು ಕೇಳಿ, ಅದು ದಯವಿಟ್ಟು ಶಾಸಕರಿಗೆ ಒಂದು ಮನವರಿಗೆ ಆಗಬೇಕು, ಅದೇನಿಲ್ಲ ನಮಗೆ. ಅದಕ್ಕೆ ನಾವು ಹೇಳೋದು, ನಾವು ಪತ್ರಕರ್ತರು ಇದ್ದ ಕಾರಣ ಎಲ್ಲ ನಮಗೆ ರಸ್ತೆದು ಯಾವುದೇ ಕೆಲಸ ಆಗ್ತದೆ, 5 ಘಟನೆ ಆಗ್ತದೆ, ಅದಕ್ಕೇನು ಪತ್ರಕರ್ತರ ಹೊಣೆ ಆಗುವುದಿಲ್ಲ ಪಾಪ, ಗೊತ್ತಾಯ್ತು. ಆದರೂ ಅಧಿಕಾರಿಗಳ ಮತ್ತು ರಾಜಕೀಯ ಕುಡಾರಿಗಳ ಏನಂತೇಳಿ ಮನೆಯವರಿಗೆ ಆಗ್ತಾರೆ, ಅವರಿಗೆ ರಸ್ತೆ ಇಲ್ಲದ್ರೆ ಅವ್ರು ಏನು ಮಾಡ್ತಿದ್ರು ಅಂತ ನಾನು ಕೇಳ್ತಾ ಇರೋದು. ಒಂದು ರಾಜಕೀಯದವರಿಗೆ, ಒಂದು ಅಧಿಕಾರಿಗಳ ಮನೆಗೆ ಹೋಗ್ಲಿಕ್ಕೆ ದಾರಿ ಇಲ್ಲದಿದ್ದರೆ ಅವರು ಯಾವ ಸ್ಥಿತಿಯಲ್ಲಿ ಇರ್ತಿದ್ರು? ಅದರ ಬಡವರ ಕೂಗು ಯಾರು ಕೇಳುವವರು ಅಂತೇಳಿ ನಾನು ಅದೊಂದೇ ಮಾತು ಕೇಳಿದ್ದು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ, GL ಆಚಾರ್ಯ ಜುವೆಲ್ಲರ್ಸ್.